ಸಂಚಿಗೆ ಬಲಿಯಾದರು. ಜಸ್ಟ್ ಫ್ರೆಂಡ್ ಅನ್ನು ಒಂದು ಕಾಪಾಡಲಿಕ್ಕೆ ಮಾಡಿದ ಕೆಲಸದಿಂದ ಅವರ ದೇಹ ಬಲಿಯಾಗಿ ಹೋಯಿತು. ಆ ಡೇಸ್ ಹೇಗಿತ್ತು ಮೇಡಮ್? ಅಮರಿಗೆ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ನಾನು ಹೇಗೆ ಇದ್ದೆ ಹಾಗೆ ಓಡಿಕೊಂಡು ಹೋದೆ. ಮತ್ತೆ ಬೇರೆ ಒಂದು ಮದುವೆ ಆಗಬೇಕು ಹಾಗೂ ಅನ್ನುವಂಥ ಒತ್ತಾಯ ಏನಾದರೂ ಇತ್ತ? ಐ ವಾಸ್ ಸ್ಟಿಲ್ ಮ್ಯಾಡ್ಲಿ ಇನ್ ಲವ್ ವಿತ್ ಅಮರನಾಥ್ ಎಕ್ಸ್ಪೋರ್ಟ್ಸ್, ಸ್ಯಾರ್ ಎಕ್ಸಿಬಿಷನ್ ಇಂಥದ್ದೆಲ್ಲ. ಮತ್ತೆ ನಾವು ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡಿದ್ದೆವು. ಫಸ್ಟ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆಫ್ ಸೌತ್ ಕೆನರಾ ನಮ್ಮದು. ಕಾಂಗ್ರೆಸ್ನಲ್ಲಿ ನಿಮ್ಮ ಪ್ರಥಮ ಪುಟ್ಟ ಪುಟ್ಟ ಹೆಜ್ಜೆಯನ್ನು ಸಾಗಿದ್ರಿ. ಅನಂತರ 2-3 ಸಲ ಟಿಕೆಟ್ ಕೇಳ್ತಾ ಇದ್ರಿ, ಟಿಕೆಟಿಗೆ ಕೇಳಿದ್ರಿ, ಒಂದಷ್ಟು ಕೆಲಸವನ್ನು ಮಾಡಿದ್ರಿ. ಕಾಂಗ್ರೆಸ್ನ ಜರ್ನಿ ನಾನು ಪಾಲಿಟಿಕ್ಸ್ ಒಂದು ತುಂಬ ಒಂದು ಈಸಿಯಾಗಿ ಹೋಗುವಂಥ ಒಂದು ಜಾಗ ಅಲ್ಲ ಅದು. ಇಟ್ಸ್ ನಾಟ್ ಎ ಸ್ಪೇಸ್ ವೇ ಇವತ್ತು ಬರೋದು ನಾಳೆ ಇನ್ನೊಂದು ಸಿಗೋದು ಮೇಲೆ ಮೇಲೆ. ಮತ್ತು ನನಗೆ ಕೂಡ ಅದು ಹೊಸತ್ತು. ಯಾರು ಗೈಡ್ ಮಾಡುವವರಿರಲಿಲ್ಲ ನಮಗೆ ಒಂದು ಪಾಲಿಟಿಕ್ಸ್ಗೆ ಸೇರಿದ ನಂತರ ನನಗೆ ಗೊತ್ತಿರಲಿಲ್ಲ ವಿ ಹ್ಯಾಡ್ ಟು ಹ್ಯಾವ್ ಅ ಗಾಡ್ ಫಾದರ್, ಸಪೋರ್ಟ್ ಮಾಡುವವರು ಬೇಕು ಅಂತ. ನಾನು ನನ್ನಷ್ಟಕ್ಕೆ ಹೋಗ್ತಾ ಇದ್ದೆ, ಹರಿಯುವ ನೀರಿನ ಹಾಗೆ ಹೋಗ್ತಾ ಇದ್ದೆ. ಸ್ವಲ್ಪ ಎಲ್ಲಿ ನನ್ನನ್ನು ಆವಾಗ ಸ್ವಲ್ಪ ನಾನು ಮಾತಾಡೋದಲ್ಲಿ ಸ್ವಲ್ಪ ಜನರು ಹೇಳ್ತಾ ಇದ್ರು ಚೆನ್ನಾಗಿ ಮಾತಾಡ್ತೀಯ ಅಂತ. ಸೊ ಎಲ್ಲ ಎವ್ರಿ ಇಲೆಕ್ಷನಿಗೆ ಹೋಗಿ ನಾನು ಸ್ಪೀಚಸ್ ಎಲ್ಲ ಮಾಡ್ತಾಯಿದ್ದೆ. ನನಗೆ ಅಲ್ಲಿ ಹೋಗಿ ನನಗೆ ಇದು ಏನು ಆಫೀಸ್ ಬೇರರ್ ಆಗಬೇಕು ಅಂತ ಹೋಗಿ ಕೇಳಬೇಕಂತ ಗೊತ್ತಿರಲಿಲ್ಲ, ಇನ್ನೊಂದು ಮಾಡಬೇಕಂತ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಬೇಕಂತ ಅಷ್ಟೇ ಗೊತ್ತು ವಿನಃ ಬೇರೆ ಗೊತ್ತಿರಲಿಲ್ಲ. ಮತ್ತು ಆ ಟೈಮಲ್ಲಿ ಇವತ್ತಿನ ಹಾಗೆ ಅಷ್ಟು ಕಾರ್ಯಕ್ರಮ ಅಷ್ಟು ಯಾವುದಕ್ಕೆ ಕರ್ತಾ ಇದ್ರು ನಿಷ್ಠೆಯಿಂದ ಹೋಗಿ ನಿಷ್ಠೆಯಿಂದ ಮಾಡಿ ಬರ್ತಾಯಿದ್ದೆ. ಅದು ಬಿಟ್ಟು ನಮಗೆ ಅಷ್ಟು ಮಾಡಿದ್ರು ನಾವು ಏನಾದರೂ ನಾವು ಬಿಟ್ಟು ನಮ್ಮಷ್ಟಕ್ಕೆ ಯಾಕೆ ಮಾಡ್ತಾ ಇದ್ದಲ್ಲ, ವಾಟ್ ಇಸ್ ಯರ್ ಇಂಟೆನ್ಷನ್ ಅಂತ ಕೇಳುವ ಒಂದು ಐಬ್ರೋಸ್ ರೇಸ್ ಆಗ್ತಾ ಇತ್ತು. ಮತ್ತೆ ನನಗೆ ಗೊತ್ತಾಯಿತು ಕಾಲು ಎಳೆಯುವವರು ತುಂಬ ಜನ ಇದ್ದಾರೆ, ನಾವು ನಮ್ಮಷ್ಟಕ್ಕೆ ಮಾಡಿದ್ರು ಸಮಸ್ಯೆ ಹಾಗೆ. ಆಮೇಲೆ ಬಹುಶಃ ತಾವು ಟಿಕೆಟ್ ಕೇಳಿದ್ರಿ, ಟಿಕೆಟ್ ಕೈ ತಪ್ಪಿತು ಅನ್ನುವಂಥ ಕಾರಣಕ್ಕಾಗಿ ಈಗ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಒಂದು ಜವಾಬ್ದಾರಿಯನ್ನು ನಿಮಗೆ ಕೊಟ್ರ ಹೇಗೆ ಅಂತ? ನೀವು ಹೇಳಿದ್ದು ಒಂದು ರೀತಿಯಲ್ಲಿ ಆಗಿರಬಹುದು. ಯಾಕೆಂದರೆ ಸಿಕ್ಕಬೇಕಿತ್ತು, ಸಿಕ್ಕಲಿಲ್ಲ ಅಂತ ಒಂದು ನಮ್ಮ ಲೀಡರ್ಸ್ಗೆ ಕೂಡ ಸ್ವಲ್ಪ ನಿರಾಶೆ ಆಗಿರ್ಬೋದು. ಒಂದು 10 ಜನರಲ್ಲಿ ಒಬ್ಬರಿಗೆ ಸಪೋರ್ಟ್ ಮಾಡ್ತಾರೆ, ಇನ್ನೊಂದು 4 ಜನ ಇನ್ನೊಬ್ಬರಿಗೆ ಸೊ ಅಂತ ಒಂದು ಸನ್ನಿವೇಶ ಆಗಿರ್ಬೋದು. ಆದರೆ ನಾನು ಯಾರು ನನಗೆ ಸಿಕ್ಕಬೇಕಂತ ನನಗೆ ಹೋರಾಟ ಮಾಡಿದ್ದಾರೆ ಅವರನ್ನು ತಲೆ ತಗ್ಗಿಸಬಾರ್ದು ಅಂತ ನನ್ನದೊಂದು ದೃಢ ನಿರ್ಣಯ ಇತ್ತು. ಮತ್ತು ಅದು ಅಲ್ಲದೆ ನಾನು ಎಲ್ಲಿ ಕಾಲಿಟ್ಲು ನನಗೆ ಅದನ್ನೊಂದು ಇನ್ನೊಂದು ಲೆವೆಲ್ಗೆ ತೆಗೊಂಡು ಹೋಗುವ ಅದೊಂದು ಹುಚ್ಚು ನನಗೆ. ಸೊ ನಾನು ಅಲ್ಲಿಗೆ ನನ್ನ ಹೆಸರು ಅನೌನ್ಸ್ ಆಗುವಾಗ ಅದು ಕೂಡ ಸುಲಭದಲ್ಲಿ ಆಗಲಿಲ್ಲ. ನನಗೆ ಆವಾಗ ಕೂಡ ತುಂಬ ಕ್ರಿಟಿಸಿಸಮ್ ಇತ್ತು. ಆವಾಗ ಕೂಡ ಟೈಮ್ಸ್ ಆಫ್ ಇಂಡಿಯಾ ಕಾಣುತ್ತೆ ಹೆಡ್ಲೈನ್ಸಲ್ಲಿ ಹಾಕಿದರು, ಫಾರ್ ಎ ಪೊಲಿಟಿಕಲ್ ಬಾಡಿ ಪೊಲಿಟಿಕಲ್ ಇದು ಅಂತೆ ಅಪಾಯಿಂಟ್ಮೆಂಟ್ ಅಂತ ಕೊಟ್ಟಿದ್ರು. ಸೊ ತುಂಬ ಚೈಲ್ಡ್ ರೈಟ್ಸ್ನವರು ನನ್ನನ್ನು ಒಪೋಸ್ ಮಾಡಿದರು. ಇವಳಿಗೆ ಏನು ಗೊತ್ತಿದೆ, ಇವನು ಎಲ್ಲಿ ಮಾಡ್ತಾಳೆ, ಪಾಲಿಟಿಕ್ಸ್ ಮಾಡ್ತಾಳೆ ಇಲ್ಲಿ ಕೂತ್ಕೊಂಡು ಅಂತ. ನಾನು ಯಾವ ದಿವಸ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಒಂದು ಆಫೀಸಿಗೆ ಎಂಟರ್ ಆದೆ, ಆ ದಿವಸ ಕಾಂಗ್ರೆಸ್ ಪಾರ್ಟಿಯನ್ನು ನಾನು ಬದಿಗೆ ಇಟ್ಟೆ. ಬಿಕಾಸ್ ನನಗೆ ಒಂದು ಕೊಟ್ಟ ಜವಾಬ್ದಾರಿಗೆ 100% ನಾನು ಅದಕ್ಕೆ ಜಸ್ಟಿಸ್ ಕೊಡಬೇಕು ಅಂತ, ಜಸ್ಟಿಸ್ ಕೊಡಬೇಕಂತ. ಸೊ ನಾನು ಜುಲೈ 1ಗೆ ನಾನು
ಜೂನ್ ಫಸ್ಟಿಗೆ ನಾನು ಜುಲೈ ಫಸ್ಟಿಗೆ ನಾನು ಈ ಒಂದು ಚಾರ್ಜ್ ತಗೊಂಡದ್ದು. ಆವಾಗ ಮೆಂಬರ್ಸನ್ನು ಅಪಾಯಿಂಟ್ ಮಾಡಲಿಲ್ಲ, ನಾನು ಒಬ್ಬಳೇ ನಾನು ಕರ್ತವ್ಯನ ನಿಭಾಯಿಸಲಿಕ್ಕೆ ಶುರು ಮಾಡಿದ್ದೆ. ಫಸ್ಟ್ ಕಾರ್ಯಕ್ರಮ ನವೆಂಬರಲ್ಲಿ ಇಂಟರ್ನ್ಯಾಷನಲ್ ಚೈಲ್ಡ್ ರೈಟ್ಸ್ ಡೇ ಅಂತ ಬಂತು. ಹೊಸಬ್ಳು ನಾನು ಬೆಂಗಳೂರಿಗೆ 15,000 ಮಕ್ಕಳನ್ನು ನಾನೊಂದು ಹ್ಯೂಮನ್ ಚೈನ್ ಮಾಡಿಸಿದೆ ಅಲ್ಲಿ. ಅದೊಂದು ಟಾಕ್ ಆಫ್ ದ ಟೌನ್ ಆಗಿತ್ತು. ಮತ್ತು ಅಲ್ಲಿ ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ, ಯಾವುದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ, ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ. ಸೊ ತುಂಬ ಕೇಸಸ್ ಬರುತ್ತೆ ಅಲ್ಲಿಗೆ. ನಾನು ಒಂದು ಕೇಸ್ ಬಂದರೆ ಇವತ್ತು ಬಂದರೆ ನಾಳೆಲ್ಲ ನಾಡ್ದು ಆರ್ಡರ್ ಆಗ್ತಾಯಿತ್ತು. ಮುಂಚಿನವ್ರು ಹಾಗೆ ಮಾಡ್ತಾ ಇರಲಿಲ್ಲ. ಸೊ ಎಲ್ರಿಗೆ ಒಂದು ಏನಪ್ಪ ಇಟ್ಸ್ ನಾಟ್ ಅಬೌಟ್ ಅದು ಸೆನ್ಸೇಷನಲ್ ಆಗಿ ಹೋಯ್ತು ಅದು. ಸೊ ಮತ್ತೆ ಚೈಲ್ಡ್ ರೈಟ್ಸ್ನ ಯಾರೆಲ್ಲ ಒಪೋಸ್ ಮಾಡಿದರೆ ಎಲ್ಲರೂ ಬಂದು ವಿ ಕುಡ್ ನಾಟ್ ಹ್ಯಾವ್ ಆಸ್ಕ್ಡ್ ಫಾರ್ ಸಂಬಡಿ ಬೆಟರ್ ದೆನ್ ಯು ಅಂತ ಹೇಳುವ ಮಟ್ಟಿಗೆ ನಾನು ಚೈಲ್ಡ್ ರೈಟ್ಸನ್ನು ನಾನು ಆ ಮಟ್ಟಿಗೆ ತಗೊಂಡು ಹೋದೆ. ಮತ್ತು ಚೈಲ್ಡ್ ರೈಟ್ಸ್ ಅವರು ನನ್ನ ನಂತರ ಬಂದವರು ನನ್ನ ಕಾಲ್ಭಾಗ ಕೂಡ ಮಾಡಲಿಕ್ಕೆ ಅವರಿಗೆ ಆಗಲಿಲ್ಲ. ಇಡೀ ರಾಜ್ಯ ಸುತ್ತಾಡಿದ್ದೀರಿ ನೀವು? ಇಡೀ ರಾಜ್ಯ 3 ಸಲ ಸುತ್ತಾಡಿದ್ದೀರಿ. 3 ಸಲ. ನೀವು ಗಮನಿಸಿದಂಥ ಅಂಶಗಳು ಹೇಗಿದೆ ಮಕ್ಕಳ ಸ್ಥಿತಿಗತಿ ನಮ್ಮ ರಾಜ್ಯದಲ್ಲಿ? ಮಕ್ಕಳಿಗೆ ಇನ್ನೂ ಜಾಸ್ತಿ ಮಾಡಬಹುದು. ಯಾವುದು ದುಃಖಕರವಾದ ವಿಷಯ ಅಂತ ಹೇಳಿದರೆ, ನಾನು ಕೂಡ ಪಾಲಿಟಿಕ್ಸಲ್ಲಿ ಇದ್ದವಳು, ನಾವು ಮಕ್ಕಳ ಬಗ್ಗೆ ನಾವು ತುಂಬ ಯೋಚನೆ ಮಾಡೋದು ಕಡಿಮೆ ಆಗುತ್ತೆ. ನಾವು ಯಾರು ಯೋಚನೆ ಮಾಡಲ್ಲ, ಮಕ್ಕಳು ಈ ದೇಶದ ಭವಿಷ್ಯ ಅಂತ. ಅವರಿಗೆ ನಾವು ಒಳ್ಳೆಯ ಒಂದು ಸ್ಥಿತಿಗತಿ ಕೊಟ್ಟರೆ ಮಾತ್ರ ಈ ದೇಶ ಪ್ರಗತಿ ಆಗಬಹುದು ಅಂತ ನಾವು ಯೋಚನೆ ಮಾಡಲ್ಲ. ನನ್ನ ಮಗಳು ಒಳ್ಳೆ ಸ್ಕೂಲಿಗೆ ಹೋಗ್ತಾಳೆ, ಹೂ ಕೇರ್ಸ್ ಅಬೌಟ್ ಹೂ ಡಸ್ ನಾಟ್ ಗೋ ಟು ಅನದರ್ ಸ್ಕೂಲ್. ಈ ಗವರ್ಮೆಂಟ್ ಸ್ಕೂಲ್ಸಿನ ಪರಿಸ್ಥಿತಿ ನೋಡಿದರೆ ಅದು ಚಿಂತಾಜನಕ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. 49,000+ ಗವರ್ಮೆಂಟ್ ಸ್ಕೂಲ್ಸ್ ಇದೆ ಕರ್ನಾಟಕದಲ್ಲಿ. ನೀವು ನಂಬಲಿಕ್ಕೆ ಇಲ್ಲ. ನನಗೆ ಇನ್ನೊಂದು ಟರ್ಮ್ ಕೊಡ್ತಿದ್ರೆ ಐ ವುಡ್ ಹ್ಯಾವ್ ಕ್ರಿಯೇಟೆಡ್ ಹಿಸ್ಟ್ರಿ ಆ್ಯಂಡ್ ನನ್ನ ಒಂದು ಹೆಸರು ಇಡೀ ಇಂಡಿಯಾದಲ್ಲಿ ಕೇಳುವ ಹಾಗೆ ಮಾಡ್ತಿದ್ದೆ. ಹೇಗೆ? ನಾನು ಕಲಿತ ಶಾಲೆಗೆ ತೀರಿಸುವೆ ಋಣವ, ಇದು ನನ್ನ ಜವಾಬ್ದಾರಿ ಅಂತ ಒಂದು ಕಾರ್ಯಕ್ರಮ ಹಾಕಿದ್ದೆ. ಯಾಕೆಂದರೆ ನಾನು ಕೆಲವು ಕಡೆಯಲ್ಲಿ ಹೋದಾಗ ಓಲ್ಡ್ ಸ್ಟೂಡೆಂಟ್ಸು ಗವರ್ಮೆಂಟ್ ಸ್ಕೂಲ್ಸನ್ನು ಎಷ್ಟು ಅದಕ್ಕೆ ಒಂದು ಕಾಂಟ್ರಿಬ್ಯೂಟ್ ಮಾಡಿ ಒಂದು ಪ್ರೈವೇಟ್ ಸ್ಕೂಲ್ ಆಗಿ ಮಾಡಿದೆ. ಅಲ್ಲಿಂದ ಐ ಟುಕ್ ಅ ಕ್ಯೂ. ಮೋಸ್ಟ್ ಆಫ್ ಆರ್ ಪಾಲಿಟಿಷಿಯನ್ಸ್, ಯಾರಾದರೂ ನಮ್ಮ ಪಾಲಿಟಿಷಿಯನ್ಸ್ ಮಾತ್ರ ಅಲ್ಲ, ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದವರು ಎಲ್ಲ ಮುಂಚೆ ಗವರ್ಮೆಂಟ್ ಸ್ಕೂಲ್ಸಲ್ಲಿ ಕಲಿತವರು. ಸೊ ನಾನು 49,000 ಸ್ಕೂಲ್ಸಲ್ಲಿ ನಾನು ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಮಾಡಿದ್ದೆ. ಯಾಕೆಂದರೆ ನಮ್ಮ ಬಜೆಟಲ್ಲಿ ಗವರ್ಮೆಂಟ್ ಸ್ಕೂಲ್ಸನ್ನು ಅಪ್ಗ್ರೇಡ್ ಮಾಡಲಿಕ್ಕೆ ಓನ್ಲಿ ಸ್ಯಾಲರಿಗೆ ಮಾತ್ರ ಬಜೆಟ್ ಇತ್ತು ವಿನಃ ಮತ್ತು ಯಾವುದಕ್ಕೆ ಬಜೆಟ್ ಇರಲಿಲ್ಲ. ಸೊ ನನಗೆ ಗವರ್ಮೆಂಟ್ ಹತ್ರ ಕೇಳುವ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಸೊ ವಾಟ್ ಈಸ್ ದ ಅದರ್ ಆಲ್ಟರ್ನೇಟಿವ್? ಸೊ ಇದಕ್ಕೆ ನನ್ನ ಕಮಿಷನಲ್ಲಿ ನನ್ನ ಮೆಂಬರ್ಸ್ ಒಪೋಸ್ ಮಾಡಿದರು. ವೈ ಆರ್ ಯು ಗೆಟಿಂಗ್ ಇನ್ ಟು ದಿಸ್ ಫೀಲ್ಡ್ ಅಂತ, ಈ ಒಂದು ಟ್ರ್ಯಾಕಿಗೆ ನೀವು ಯಾಕೆ ಹೋಗಿ? ನಾನು ಹೇಳಿದೆ, ಒಂದು ಮಗುವಿಗೆ ಸರಿಯಾದ ಶಿಕ್ಷಣ ಸಿಕ್ಕದಿದ್ದರೆ ದಟ್ ಈಸ್ ಆಲ್ಸೋ ಚೈಲ್ಡ್ ರೈಟ್ ವಯೋಲೇಷನ್. ಅದು ಯಾಕೆ ಆ ಕನಸು ನನಗೆ ಇಡೀ ಇವತ್ತಿಗೆ ಕೂಡ ಅದೇ ಕನಸು. ಆ ಕನಸು ಅರ್ಧದಲ್ಲಿ ಬಿಟ್ಟು ಹೋಯಿತು. ಇಡೀ ಕರ್ನಾಟಕದ ಒಂದು ಮಗು ಕೂಡ ಶಾಲೆಯಿಂದ ಹೊರಗಡೆ ಇರಬಾರ್ದು. ಇಫ್ ಯು ವಾಂಟ್ ದಿಸ್ ಕಂಟ್ರಿ ಟು ಪ್ರೋಗ್ರೆಸ್, ಎವ್ರಿ ಚೈಲ್ಡ್ ಶುಡ್ ಬಿ ಎಜುಕೇಟೆಡ್. ಆವಾಗ ಮಾತ್ರ ಈ ಒಂದು ದೇಶ ಪ್ರಗತಿ ಆಗಲಿಕ್ಕೆ ಸಾಧ್ಯ ಇದೆ. ಅದು ಅಲ್ಲದೆ ಒಂದು ಹೆಣ್ಮಗಳಾಗಲಿ ಗಂಡು ಮಗು ಆಗಲಿ, ಆ ಮಕ್ಕಳಿಗೆ ಅವರಿಗೆ ಶಾಲೆಯಲ್ಲಿದ್ದರೆ ಮಾತ್ರ ಒಂದು ಸುರಕ್ಷಿತವಾದ ವಾತಾವರಣ ಇರಬಹುದು ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂದರೆ ಇವತ್ತು ಕೂಡ ನಿಮಗೆ ಗವರ್ಮೆಂಟ್ ಕೆಲಸ ಸಿಗಬೇಕಾದರೂ ನೀವು 12th ಪಾಸ್ ಆಗಬೇಕು, ಇನ್ನು ಬೇಗದಲ್ಲಿ ಡಿಗ್ರಿ ಅಂತ ಹೇಳ್ಬೋದು.
ಈ ಮಕ್ಳು ಏನು ಮಾಡ್ತಾರೆ? ಸೊ ಮಿನಿಮಮ್ ಎಡ್ಯುಕೇಷನ್ PUC ಮಾಡಬೇಕಂತ ನನಗೆ ಇತ್ತು. ಮಿನಿಮಮ್ ಅಟ್ಲೀಸ್ಟ್ PUC ತನಕ ನಮ್ಮ ಮಕ್ಕಳು ಓದಿರಬೇಕು ಅಂತ. ಸೊ ಅಂಥ ಒಂದು ವಾತಾವರಣ ಸೃಷ್ಟಿ ಮಾಡಬೇಕಂತ ಇತ್ತು ನನಗೆ. ಯಾಕೆಂದರೆ ಈಗ ಪಾಪ ಒಂದು ಬಡ ತಂದೆ ತಾಯಿಗೆ ಒಂದು ಒಳ್ಳೆ ಶಾಲೆಗೆ ಕಲಿಸಲಿಕ್ಕೆ ಆಗ್ತಾ ಇಲ್ಲ. ಪ್ರೈವೇಟ್ ಸ್ಕೂಲ್ಸ್ ತುಂಬಾ ಎಕ್ಸಾಬಿಡೆಂಟ್ ಆಗಿದೆ. ಫೀಸು ಕೊಡಲಿಕ್ಕೆ ಆಗದಷ್ಟು ಫೀಸ್ ಇದೆ ಈಗ. ಸೊ ದ ನೆಕ್ಸ್ಟ್ ಆಪ್ಷನ್ ಇಸ್ ಗವರ್ಮೆಂಟ್ ಸ್ಕೂಲ್ಸನ್ನು ನೀವು ಬಲಪಡಿಸಿದರೆ ಮಾತ್ರ ಈ ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಸಿಗ್ಬಹುದು ಅಂತ ನನ್ನ ಒಂದು ಯೋಚನೆ. ನಿಮ್ಮ ಅವಧಿಯಲ್ಲಿ ನೀವು ಬಹಳಷ್ಟು ನಿಮಗೆ ಖುಷಿ ಕೊಟ್ಟಂತ ಒಂದು ಕೆಲಸ ಯಾವುದು? ಐಡೆಂಟಿಕಲ್ ವರ್ಕ್ ಅಂತ ಯಾವುದನ್ನು ಕರಿತೀರಿ ನೀವು? ಅದೇ, ಇದು ಒಂದು ನಿರಾಸೆ ಇದೆ ನನಗೆ. ಇದು ಒಂದು ಕೊನೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ನಾನು ಇನ್ನೊಂದು ಏನು ಮಾಡಿದೆ ಅಂದರೆ, ಶಾಲೆ ಕಡೆ ನನ್ನ ನಡೆ, ಶಿಕ್ಷಣ ನನ್ನ ಮೂಲಭೂತ ಹಕ್ಕು ಅಂತ ನಾನೊಂದು ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ. ಅದು ಇವತ್ತಿಗೆ ಕೂಡ ಆ ಕಾರ್ಯಕ್ರಮ ಚಾಲನೆಯಲ್ಲಿ ಇದೆ. ಹೌದು. ಎಷ್ಟು ಆ ಟೈಮಲ್ಲಿ ನಮಗೆ 1,75,000 ಮಕ್ಕಳು, ದಟ್ ವಾಸ್ ಅ ಸ್ಮಾಲ್ ಫಿಗರ್, ಅಷ್ಟು ಮಕ್ಕಳನ್ನು ನಾವು ಐಡೆಂಟಿಫೈ ಮಾಡಿ ಶಾಲೆಗೆ ಕಲಿಸಿದ್ದೇವೆ. ಅದು ನನಗೆ ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಅದು ಅಲ್ಲದೆ ತುಂಬ ಮಕ್ಕಳು ಈ ಈ ಈ ಪೇರೆಂಟ್ಸ್ ಸಪ್ರೇಷನಿಂದ ತುಂಬ ನೊಂದ್ಕೊಳ್ತಾ ಇದ್ದಾರೆ. ತಂದೆ ತಾಯಿಗೆ ಈಗೋ, ಆದರೆ ಯಾರು ಈ ಮಕ್ಕಳ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂತ ತುಂಬ ಮಕ್ಕಳನ್ನು ನಾವು ಅವರ ತಾಯಿಯಂದಿರಿಗೆ ಅವರಿಗೆ ಕೊಟ್ಟು, ಯಾಕೆಂದರೆ ತಾಯಿ ನೋಡಿದಷ್ಟು ಮಗುವನ್ನು ಯಾರಿಗೆ ನೋಡಲಿಕ್ಕೆ ಸಾಧ್ಯ ಇಲ್ಲ. ಆ ಮಕ್ಕಳನ್ನು ಅವರಿಗೆ ಕೊಟ್ಟು ಇವತ್ತು ಅವರ ಒಂದು ಸುಂದರವಾದ ಭವಿಷ್ಯವನ್ನು ನಾನು ನೋಡುವಾಗ ಇಷ್ಟು ಖುಷಿಯಾಗುತ್ತೆ ಅಂದರೆ, ಅದಕ್ಕೆ ಒಂದು ನೀವು ಅದನ್ನು ಯಾವ ಹಣದಿಂದ ಆಗಲಿ ಯಾವ ಅವಾರ್ಡ್ಸಿಂದ ಆಗಲಿ ನಿಮಗೆ ಅದಕ್ಕೆ ಇದು ಮಾಡಲಿಕ್ಕೆ ಹೋಲಿಕೆ ಮಾಡಲಿಕ್ಕೇ ಸಾಧ್ಯ ಇಲ್ಲದಷ್ಟು ಇವತ್ತಿಗೆ ಕೂಡ ಅದು ಒಂದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಅದು ಅಲ್ಲದೆ ವಿ ಹ್ಯಾವ್ ಡನ್ ಎನ್ SOP. ಅದೆಲ್ಲ ಇಟ್ಸ್ ಆಲ್ ಟೆಕ್ನಿಕಲ್, ಬಟ್ ಅಫ್ಕೋರ್ಸ್ ಇಟ್ಸ್ ಗುಡ್ ವರ್ಕ್. ಸೊ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಪಾಕ್ಸೋ ಬಂತು. ಅದು ಇನ್ನೂ ಇಟ್ಸ್ ಅ ನ್ಯೂ ಆ್ಯಕ್ಟ್ ವಿಚ್ ಹಸ್ ಕಮ್ ಇನ್ ಟು ಪ್ಲೇ. ಯಾರಿಗೆ ಗೊತ್ತಿಲ್ಲ ಪಾಕ್ಸೋವನ್ನು ಹೇಗೆ ನಾವು ಮುಂದೆ ಕೊಂಡು ಹೋಗ್ಬೇಕಂತ. ಸೊ ಆ ಕನ್ವಿಕ್ಷನ್ ರೇಟ್ ಪಾಕ್ಸೋದು ಇಟ್ ವಾಸ್ ಜಸ್ಟ್ ಬಿಟ್ವೀನ್ 12 and 15%. ಅದು ತುಂಬ ಕಡಿಮೆ. ಸೊ ಅದಕ್ಕೆ ಯಾರಿಗೆ ಈ ವಿಕೃತ ಮನುಷ್ಯ ಇದ್ದವರಿಗೆ ಅವರಿಗೆ ಏನು ಲಾದ ಭಯ ಇಲ್ಲ, ಯಾಕೆಂದರೆ ಅದು ಕನ್ವಿಕ್ಷನ್ ರೇಟೇ ಇಲ್ಲ. ಯಾವುದಾದ್ರೂ ಲಾ ಅದರ ಆ್ಯಕ್ಟಿದ ಭಯ ಬೇಕಾದರೆ ಅದಕ್ಕೆ ಕನ್ವಿಕ್ಷನ್ ರೇಟ್ ಶುಡ್ ಬಿ ಗುಡ್. ಸೊ ಅದಕ್ಕೆ ನಾವು ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮಾಡಿದ್ದೇವೆ. ಅದಕ್ಕೆ ಜಸ್ಟಿಸ್ ಓಕಾ ಅವರು ಅದನ್ನು ಇದು ಮಾಡಿ ಮಚ್ ಇಂಪ್ರೆಸ್ಡ್. ಅದು ಒಂದು ಇನ್ನೂ ಜಾಸ್ತಿ ಮಾಡಬೇಕಿತ್ತು, ಇನ್ನು ಬಂದವರು ಮಾಡ್ತಾರೆ ಅಂತ ನನಗೆ ಒಂದು ಸೊ ಅದರ ಬಗ್ಗೆ ತುಂಬ ಸುಪ್ರೀಂ ಕೋರ್ಟ್ ಜಡ್ಜ್ ಲೋಕೂರ್ ಕೂಡ ಅದರ ಬಗ್ಗೆ ತುಂಬ ಒಳ್ಳೆ ಮಾತಾಡಿದ್ದಾರೆ. ಅದು ಒಂದು ಒಳ್ಳೆ. ಅದು ಬಿಟ್ಟು ತುಂಬ ನಾವು ಬೇರೆ ಬೇರೆ ಮಾಡಿದ್ದೇವೆ, ಬಟ್ ದೀಸ್ ಆರ್ ಸಮ್ ಮೇನ್ ಹೆಡ್ಲೈನ್ಸ್ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈಗ ನೀವು ಮತ್ತೊಂದು ಸೇವಾ ಕಾರ್ಯವನ್ನು ಮಾಡ್ತಿರೋದು ಅಮರ್ ಆಳ್ವಾ ಹೆಸರಲ್ಲಿ. ಅಮರ್ ಆಳ್ವಾ ಟ್ರಸ್ಟ್ ಮೂಲಕ ಏನೆಲ್ಲ ಮಾಡ್ತೀವಿ? ಅದನ್ನು ನಾನು ತುಂಬ ವಿವರವಾಗಿ ಹೇಳಲಿಕ್ಕೆ ನಾನು ಇಚ್ಛಿಸಲ್ಲ. ಯಾಕೆಂದರೆ ಅಮರ್ ಹಾಗೆ ಅವರು ಮಾಡಿದ ಸೇವೆಯನ್ನು ಇಟ್ ಇಸ್ ನಾಟ್ ಟು ಟಾಮ್ ಓ ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ. ನಾವು ಯಾರು ಬಂದು ನಮ್ಮ ಹತ್ರ ಅವರ ಕಷ್ಟ ಕಾಲಕ್ಕೆ ನಮ್ಮ ಹತ್ರ ಬರ್ತಾರೆ ಅವರಿಗೆ ನಾವು ಸ್ವಲ್ಪ, ಅದು ಕೂಡ ನಾನು ಹೇಳಲ್ಲ ಓ ನಾನು ದೊಡ್ಡ ಸಹಾಯ ಮಾಡ್ತೇನೆ ಅಷ್ಟು ಹಣ ಕೊಡ್ತೇನೆ, ಇಲ್ಲ. ನಮಗೆ ಎಷ್ಟು ಆಗುತ್ತೆ ಅಷ್ಟು ನಮ್ಮಿಂದ ನಾವು ಸಹಾಯ ಮಾಡ್ತೇವೆ, ಅಷ್ಟೇ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಿಮ್ಮ ಕನಸಿನ ಪುತ್ತೂರು ಹೇಗಿರುತ್ತೆ? ನನ್ನ ಕನಸಿನ ಪುತ್ತೂರು, ನನಗೆ ಪುತ್ತೂರನ್ನು ನೋಡುವಾಗ ಇಟ್ಸ್ ಅ ಮೆಟ್ರೋಪಾಲಿಟನ್ ಒಂದು ವಾತಾವರಣ ನನಗೆ ಪುತ್ತೂರಲ್ಲಿ ಕಾಣುತ್ತೆ.
ಪುತ್ತೂರಲ್ಲಿ ನನಗೆ ಒಂದು ಜಿಲ್ಲಾ ಸ್ಟೇಟಸ್ ಕೊಡಿಸ್ಬೇಕಂತ ನನಗೆ ಒಂದು ಕನಸು ಇದೆ. ಇನ್ನೊಂದು ಸಕ್ವಕ್ಕ ಒಂದು ಜಾಗ ಇಟ್ಟಿದ್ದಾರೆ ಒಂದು ಮೆಡಿಕಲ್ ಕಾಲೇಜಿಗೆ. ಅದನ್ನು ಆ ಕನಸನ್ನು ಅವ್ರದ್ದು ಕನಸದು, ಅದನ್ನು ನಾನು ನೆನೆಸು ಮಾಡಲಿಕ್ಕೆ ನನಗೆ ಒಂದು ಆಸೆ ಇದೆ. ಮತ್ತು ನಾನು ಪಾಲಿಟಿಕ್ಸ್ ಮಾತಾಡಲ್ಲ. BJP ಅವರು ಮನೆ ಕೊಡಲಿಲ್ಲ ಅದು ಇದು, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಮಾತ್ರ ನನಗೆ ಒಂದು ಕರ್ನಾಟಕ ಹೌಸಿಂಗ್ ಬೋರ್ಡನ್ನು ಇಲ್ಲಿ ತರಬೇಕಂತ ಇದೆ. ಐ ವಾಂಟ್ ಟು ಮೇಕ್ ದಿಸ್ ಪುತ್ತೂರ್ ಅರೆಕಾ ಕ್ಯಾಪಿಟಲ್ ಆಫ್ ಇಂಡಿಯಾ. ಯಾಕೆಂದರೆ ಇದು ಒಂದು ಪುತ್ತೂರು ಒಂದು ಅಡಿಕೆಗೆ ತುಂಬ ಪ್ರಸಿದ್ಧವಾದ ಒಂದು ಇದು. ಈಗ ನೀವು ಯಾವ ಸುಪಾರಿ ಮರ್ಚೆಂಟ್ಸು, ನೀವು ಗುಜರಾತಿಂದ ಬಂದವರಾಗಲಿ ಮಾರ್ವಾಡೀಸ್ ಆಗಲಿ, ಅವರು ಮಂಗಳೂರಿಗೆ ಬಂದು ವಾಸ ಮಾಡ್ತಾ ಇದ್ದಾರೆ, ಇಲ್ಲಾಂದರೆ ಪುತ್ತೂರಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಇಕನಾಮಿಕಲಿ ಪುತ್ತೂರ್ ಇಸ್ ಅನದರ್ ವೆರಿ ಸ್ಟ್ರಾಂಗ್ ಬೇಸ್. ಯಾಕೆಂದರೆ ಇಲ್ಲಿ ಅಡಿಕೆ ಇದ್ದ ಕಾರಣ ಮಕ್ಕಳು ತುಂಬ ಓದ್ತಾ ಇದ್ದಾರೆ. ತುಂಬ ನಾಲೆಡ್ಜ್ ವೈಸ್, ಎಡ್ಯುಕೇಷನ್ ವೈಸ್ ತುಂಬ ಸ್ಟ್ರಾಂಗ್ ಇದ್ದ ಒಂದು 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 ಪುತ್ತೂರು ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಸೊ ಒಂದು ಏನಂದರೆ ಐ ವಾಂಟ್ ಒಂದು IT-ಗೆ ಕೂಡ ಸಂಬಂಧಪಟ್ಟಂತೆ ಏನಾದರೂ ಮಾಡಬಹುದಾ ಇಲ್ಲಿ? ಮಕ್ಕಳು ಬೇಕಾದಷ್ಟು ಇದ್ದಾರೆ. ಸೊ ಅದರದೊಂದು ಸಣ್ಣ ಹಬ್ ಮಾಡಬಹುದಾ ಇಲ್ಲಿ ಅಂತ ಕೆಲವು ಕನಸುಗಳು ಇದೆ ನನಗೆ. ಸೊ ನೋಡುವ ಏನು ಅಂತ. ನಾನು ತುಂಬ ಮಾತಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ನಾವು ಹೇಳಿದ ನಂತರ ನಾವು ಮಾಡಿ ತೋರಿಸ್ಬೇಕು, ಇಲ್ಲಾಂದರೆ ಮಾತಾಡಬಾರ್ದು. ಸೊ ಐ ಬಿಲೀವ್ ಇನ್ ದ್ಯಾಟ್. ಸೊ ನನಗೆ ಒಂದು ಕನಸಿದೆ, ನೋಡುವ ಹೇಗೆಲ್ಲ ಆಗುತ್ತೆ. ನೀವು ಹೋಗಬೇಕಾದ್ರೆ 12 ಹರ್ಡಲ್ಸ್ಗಳನ್ನು ದಾಟಿ ಹೋಗಬೇಕು. 13 ಜನ ಅರ್ಜಿ ಹಾಕಿದ್ದಾರೆ. ನಿಮಗೆ ಸಿಗ್ತದೆ ಅಂತ ಏನು ಗ್ಯಾರಂಟಿ? ನನಗೆ ಯಾಕೆಂದರೆ ಖಂಡಿತ ಹೈಕಮಾಂಡ್ ಆ್ಯಂಡ್ ದ ಲೀಡರ್ಶಿಪ್ ಆಫ್ ದ ಸ್ಟೇಟ್ ನಮ್ಮ ಒಂದು ಕೆಲಸ ಕಾರ್ಯವನ್ನು ಈ ರೂಪದಲ್ಲಿ ಅವ್ರು ನನಗೆ ಉಡುಗೊರೆ ಕೊಡುವ ಸಂಭವ ಇದೆ. ಮತ್ತು ಎಲ್ರಿಗೆ ಗೊತ್ತಿದೆ ನಮ್ಮದು ಕೆಲವು ಪೊಟೆನ್ಷಿಯಲ್ಸ್, ಕೆಲವು ಟ್ಯಾಲೆಂಟ್ಸ್. ನಾನು ಹೇಳಬಾರ್ದು ಅದರ ಬಗ್ಗೆ, ನಾನು ದೊಡ್ಡವಾಗ್ನಿ, ನಾನು ಅದು ನಾನಿದು. ಅವರು ನನ್ನನ್ನು ಗುರುತಿಸಿ ಕೊಡ್ತಾರೆ ಅಂತ ನನಗೆ ದೃಢ ನಂಬಿಕೆ ಇದೆ. ಒಂದು ವೇಳೆ ಕಾಂಪ್ರಮೈಸಿಂಗಿಗೆ ಬರುವುದಾದರೆ ಉಳಿದವರಲ್ಲಿ ಯಾರು ಬೆಟರ್? ಒಂದು ವೇಳೆ ನಿಮಗೆ ಕಾಂಪ್ರಮೈಸ್ ಬರಬೇಕಂತ ಅನಿವಾರ್ಯತೆ ಬಂತು, ಕಾಂಪ್ರಮೈಸ್ ಆಗ್ಬೇಕಂತ ಅನಿವಾರ್ಯ, ಈ ಸಲವೂ ತ್ಯಾಗ ಮಾಡಿ ಅನ್ನುವಂತ, ಈ ಸಲ ತ್ಯಾಗ ಮಾಡಿ ಅಂತ ಅನಿವಾರ್ಯತೆ ಬಂತು, ಇವರಿಗಾದ್ರೆ ತ್ಯಾಗ ಮಾಡ್ತೀನಿ ಅಂತ ಹೇಳೋದಿದ್ರೆ ಯಾರಿಗೆ? ನನಗೆ ಇಲ್ಲಿ ಒಂದು ದೊಡ್ಡ ಇದು ತುಂಬ ಆ್ಯಕ್ಚುಲಿ ನೀವು ಕೇಳಿದ ಪ್ರಶ್ನೆ ನನಗೆ ಒಂದು ತುಂಬ ಯೋಚನೆ ಮಾಡುವ ಹಾಗೆ ಮಾಡಿದೆ. ಯಾಕೆಂದರೆ ನಾನು ಇದನ್ನು ಯೋಚನೆನೇ ಮಾಡಲಿಲ್ಲ. ಓಕೆ, 2-3 ಸಲ ಇಂಥ ಎಕ್ಸ್ಪೀರಿಯನ್ಸ್ ಆಗಿದೆ, ಈಗ ಯೋಚನೆ ಆದರೂ ನಾನು ಯೋಚನೆ ಮಾಡಲಿಲ್ಲ. ಯಾಕೆಂದರೆ ಅದು ಹೈಕಮಾಂಡಿಗೆ ಬಿಟ್ಟದ್ದು. ನಾನು ಹೇಳಿದ್ರು ಅದು ಕೊಡ್ತಾರೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಸೊ ನನಗೆ ಆ ಬಗ್ಗೆ ಹೇಳಲಿಕ್ಕೆ ನನಗೆ ಅಷ್ಟು ಐ ಆಮ್ ನಾಟ್ ಇನ್ ಅ ಪೊಸಿಷನ್. ಶಕುಂತಲಾ ಶೆಟ್ಟಿ ಅವರು ಬಂದಿದ್ರು, ನಮ್ಮಲ್ಲಿ ಇಂಟರ್ವ್ಯೂ ಮಾಡಿದ್ವಿ. ಮಾತಾಡಿದಾಗ ಒಂದು ಮಾತಾಡಿದ್ರು, 13 ಜನರಲ್ಲಿ 12 ಜನ ನನ್ನ ಹತ್ರ ಕೇಳಿಯೇ ಟಿಕೆಟ್ ಹಾಕಿದ್ರು, ಟಿಕೆಟ್ ಅಪ್ಲಿಕೇಶನ್ ಸಲ್ಲಿಸ್ತೇವೆ ಅಂತ. ಹೌದಾ? ನೀವು ಕೇಳಿದ್ರ? ನನಗೆ ಗೊತ್ತಿರಲಿಲ್ಲ ಇದು, ನಾನು ಕೇಳಲಿಲ್ಲ ಅವರ ಹತ್ರ. ನೀವು ಅವ್ರ ಹತ್ರ ಕೇಳಲಿಲ್ಲ? ಅಲ್ಲ, ಅರ್ಜಿ ಹಾಕ್ಬೇಕಾ ಅಂತ ಕೇಳಲಿಲ್ಲ, ಅರ್ಜಿ ಹಾಕ್ತೇನೆ ಅಂತ ಹೇಳಿದ್ದೇನೆ. ಗಮನಕ್ಕೆ ಎಲ್ಲರೂ ಗಮನಕ್ಕೆ ತಂದಿದ್ದಾರೆ ಅನ್ನುವಂತ ಮಾತನ್ನು ಹೇಳಿದ್ರು, ನೀವು ಕೂಡ ತಂದಿದ್ದೀರಿ. ಒಂದು ಮುಖ್ಯ ಆಗುತ್ತೆ ಜನಸಂಪರ್ಕ ಅನ್ನುವಂಥದ್ದು. ಕೃಪಾ ಆಳ್ವರಿಗೆ ಪುತ್ತೂರಿನಲ್ಲಿ ಜನಸಂಪರ್ಕ ಹೇಗಿದೆ? ನಿಮಗೆ ಎಷ್ಟು ಕಾನ್ಫಿಡೆಂಟ್ ಇದೆ ಟಿಕೆಟ್ ಸಿಕ್ಕಿದ್ರೆ ನಿಮಗೆ ಒಂದು ಗುರುತಿಸಿಕೊಳ್ಳುವ ಹಾಗೆ ಮಾಡಬಹುದು ಅನ್ನುವಂಥದ್ದು? ಜನಸಂಪರ್ಕದಿಂದ ಹೃದಯ ಶ್ರೀಮಂತಿಗೆ ಇನ್ ಕೂಡ ದೊಡ್ಡದು. ಓಕೆ, ಸಂಪರ್ಕ ಮಾಡಿ ನೀವೇನೋ ತೋರಿಕೆಗೆ ಮಾಡುವ
ಒಂದು ನಾನು ಆ ಒಂದು ಬ್ರ್ಯಾಕೆಟಲ್ಲಿ ಇಲ್ಲ, ಆ ಕ್ಯಾಟಗರಿಯಲ್ಲಿ ಇಲ್ಲ, ಆ ಕ್ಯಾಟಗರಿಯಲ್ಲಿ ಇಲ್ಲ. ನಾನು ಬಂದರೆ ನಾನು ಬರೋದು ಇಲ್ಲಿ ಕೆಲಸ ಮಾಡಲಿಕ್ಕೆ. ಪುತ್ತೂರನ್ನು ಒಂದು ಬೇರೆನೇ ಒಂದು ನಿಟ್ಟಿಗೆ ತೆಕ್ಕೊಂಡು ಹೋಗ್ಲಿಕ್ಕೆ. ಸೊ ನಾನು ತೋರಿಕೆಗೆ ಒಂದು 10 ಜನರನ್ನು ಹಣ ಕೊಟ್ಟು ಅವರಿಗೆ ದಿನ ಸಂಬಳ ಕೊಟ್ಟು ತೆಕೊಂಡು ಬರ್ಬೋದು. ಅದು ನನ್ನ ಎಜೆಂಡದಲ್ಲಿ ಇಲ್ಲ. ಒಂದು ಪುಟ್ಟ ವಿರಾಮದ ನಂತರ ಮಾತುಕತೆ ಮುಂದುವರಿಯುತ್ತೆ. ಪುತ್ತೂರಿಗೆ ಅಭ್ಯರ್ಥಿ ಯಾರು? ಕೃಪಾ ಅಲ್ವಾ? ಕಾಂಗ್ರೆಸ್ಗೆ ಎಷ್ಟು ಅವಕಾಶ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಹೊಟ್ಟೆಗೆ ಹೊಡೆದಾಗ ಜನರು ತನ್ನಷ್ಟಕ್ಕೆ ವಿರುದ್ಧ ಆಗ್ತಾರೆ. ಒಂದೇ ಕ್ಷೇತ್ರದಲ್ಲಿ 3-4 ಜನ ಪ್ರಚಾರ ನಡೆಸ್ತಾರೆ. ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಗ್ರೌಂಡ್ ಲೆವೆಲ್ ಅಲ್ಲಿ. ಫೀಲ್ಡ್ ನಲ್ಲಿ ಕೆಲಸ ಮಾಡೋದಿಕ್ಕೆ ಪುತ್ತೂರಲ್ಲಿ ಜನ ಇದ್ದಾರೆ. ನಮ್ಮ ಕಾರ್ಯಕರ್ತರು ಹೇಗಾದ್ರೂ ಇದ್ದಾರೆ. ಹಿಂದುತ್ವ ಅಂದ್ರೆ ನಿಮ್ಮ ಪ್ರಕಾರ ಏನು? ನನಗೆ ಹಿಂದೂಯಿಸಂ ಬಗ್ಗೆ ಗೊತ್ತಿದೆ, ಹಿಂದುತ್ವ ಬಗ್ಗೆ ಗೊತ್ತಿದೆ. 2 ಹತ್ಯೆಗಳು ಇತ್ತೀಚಿನ, ಈ ದುರಂತಗಳ ಬಗ್ಗೆ ಏನು ಹೇಳಿಕೆ? ಇದೇನು ಹೊಸತ್ತು? ಪ್ರತಿ 5 years ಇಲೆಕ್ಷನ್ ಹತ್ತಿರ ಬರುವಾಗ ಇಂಥ ಹತ್ಯೆ ಆಗ್ತಾನೇ ಇದೆ. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನ ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, ಜಿಎಲ್ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541.